ಅವರ ಆಶೀರ್ವಾದವನ್ನ ಬೇಡ್ತಾ SLV ಕಲರ್ಸ್ ನಿರ್ಮಾಣದ ಹಾಗೆ ಯಶವಂತ್ ಕನ್ನಡಕ ಇವರ ನಿರ್ದೇಶನದ ಹಾಗೆ ಆಕ್ಷನ್ ಕಿಂಗ್ ನಮ್ಗೆಲ್ಲರಿಗೂ ಚಿರಪರಿಚಿತರಾಗಿರುವಂತಹ ಅರ್ಜುನ್ ಕಾಪಿಕಾಡ್ ಈಗ ಹೆಸರನ್ನ ಬದಲಾಯಿಸಿಕೊಂಡಿದ್ದಾರೆ, ಅರ್ಜುನ್ ದೇವ್ ಅಂತ. ಅವರು ಅಭಿನಯ ಮಾಡಿರುವಂತಹ ಹಾಗೆ ನಮ್ಮ ಮಣ್ಣಿನ ರಂಗದ ರಾಜ್ಯ ಸುಂದರ್ ರೈ ಮಂದಾರ ಇವರು ಕೂಡ ಅಭಿನಯ ಮಾಡಿದ್ರು. ಹಾಗೆ ಮುಸಲ್ದರ್ಸೆ ನವೀನ್ ಡಿ ಪಟೇಲ್ ಹಾಗೆ ಜ್ಯೋತಿ ರೈ ಇವೆಲ್ಲ ತಾರಾಂಗಣದಲ್ಲಿರುವಂತಹ ಅಪರಾಧಿ ನಾನಲ್ಲ ಒಂದು ಟೈಟಲ್ ನಲ್ಲೇ ಬಹಳ ಕುತೂಹಲವನ್ನ ಕೆರಳಿಸಿರುವಂತಹ ಕನ್ನಡ ಸಿನಿಮಾ ಇವತ್ತು ಅದರ ಪ್ರೀಮಿಯರ್ ಶೋ ಆಗ್ತಾ ಇದೆ. 3 ತಾರೀಕಿನಂದು ಅದು ಬೆಳ್ಳಿ ಪರದೆಯಲ್ಲಿ ನಮ್ಮೆಲ್ಲರ ಮನಸ್ಸು ಗೆಲ್ಲೋದಕ್ಕೆ ಬರ್ತಾ ಇದೆ. ಈ ಪ್ರೀಮಿಯರ್ ಶೋನ ಇವತ್ತು ನಮಗೆ ಏನು ಪ್ರೀಮಿಯರ್ ಶೋ ನಮ್ಮ ಭಾರತ್ ಸಿನಿಮಾಸ್ ನಡೀತಾ ಇದೆ. ಸೇರಿರುವಂತಹ ಎಲ್ಲ ಗಣ್ಯರನ್ನ ಹಾಗೆ ಮಾಧ್ಯಮ ರಂಗದವರನ್ನ ಸಿನಿಮಾ ರಂಗದವರನ್ನ ಅತ್ಯಂತ ಪ್ರೀತಿಯಿಂದ ಸಿನಿಮಾ ತಂಡದ ಪರವಾಗಿ ಕಾರ್ಯಕ್ರಮಕ್ಕೆ ಎದುರುಗೊಳ್ತಾ ಇದೀಗ ವೇದಿಕೆಗೆ ಸಿನಿಮಾ ತಂಡದ ಕಲಾವಿದರಿದ್ದಾರೆ, ನಿರ್ದೇಶಕರಿದ್ದಾರೆ, ನಿರ್ಮಾಪಕರಿದ್ದಾರೆ, ಎಲ್ಲರನ್ನ ವೇದಿಕೆ ಅಂತ ಬರಮಾಡಿಕೊಳ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಈ ಒಂದು ಸಿನಿಮಾದ ನಿರ್ಮಾಪಕರಾಗಿರುವಂತಹ ದಿವಾಕರ್ ದಾಸ್ ಹಾಗೆ ರೇಣುಕಾ ಚೌಟ, ಅಜಿತ್ ಚೌಟ ಇವರ ತಮ್ಮ ಪತ್ನಿ ರೇಣುಕಾ ಚೌಟ ಅವರಿದ್ದಾರೆ, ಹಾಗೆ ಪ್ರಶಾಂತ್ ಶೆಟ್ಟಿ ಅವರಿದ್ದಾರೆ, ಹಾಗೆ ಸಂತೋಷ್ ಶೆಟ್ಟಿ ಕುಂಬ್ಳೆ ತಾವುಗಳು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾನೆ. ಹಾಗೆ ಈಗ ಈ ಒಂದು ಚಿತ್ರದ ನಿರ್ದೇಶಕರಾಗಿರುವಂತಹ ಯಶವಂತ್ ಕನ್ನಡಕ ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಎದುರಾಗಕ್ಕೆ ಆಹ್ವಾನಿಸ್ತಾ ಇದ್ದಾರೆ. ಹಾಗೆ ಈ ಸಿನಿಮಾದ ನಟರಾಗಿರುವಂತಹ ವಿನೋದ್ ಶೆಟ್ಟಿ ಅವರಿದ್ದಾರೆ, ಹಾಗೆ ರಂಗದ ರಾಜ ಸುಂದರ್ ರೈ ಮಂದಾರ ತಾವುಗಳು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಇಂದಿನ ಕಾರ್ಯಕ್ರಮದ ಗಣ್ಯರು ಕೂಡ ವೇದಿಕೆಯ ಮುಂಭಾಗದಲ್ಲಿ ತಮ್ಮನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಎದುರುಗೊಳ್ತಾ ರಾಜೀವಿ ಶೆಟ್ಟಿ ಅವರಿಗೆ ತಾವುಗಳು ವೇದಿಕೆಗೆ ಆಗಮಿಸಬೇಕು. ಹಾಗೆ ರಾಜಾರಾಮ್ ಶೆಟ್ಟಿ, ಮೋಹನ್ ಭಟ್, ಮುಡಿಯಾನ್ ರಾಧಾಕೃಷ್ಣ ರೈಗಳು ಮುಂಭಾಗಕ್ಕೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ರಾಮದಾಸ್ ಶೆಟ್ಟಿ ತಮ್ಮನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಸಮನ್ವಿ ಶೆಟ್ಟಿ ಬಾಲನಟಿಯಾಗಿ ಅಭಿನಯಿಸಿರುವಂತಹ ಸಮನ್ವಿ ಶೆಟ್ಟಿ ಅವರಿದ್ದಾರೆ, ತಮ್ಮನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇನೆ. ಗಿರೀಶ್ ಭಟ್ ತಾವುಗಳು ಕೂಡ ವೇದಿಕೆ ಮುಂಭಾಗಕ್ಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ರಾಜಶೇಖರ್ ಶೆಟ್ಟಿ ತಮ್ಮನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಸಿನಿಮಾ ತಂಡದ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ರೂಪೇಶ್ ಶೆಟ್ಟಿ ತಾವುಗಳು ಕೂಡ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಅಜಿತ್ ಚೌಟ ಇವರ ಮಗ ಆರ್ಯ ಚೌಟ ಅವರಿದ್ದಾರೆ, ತಾವುಗಳು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ರಾಜೇಶ್ ಬಾಳೆಕಲ್ಲು ತಾವುಗಳು ಕೂಡ ಭಾಗಕ್ಕೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವಿನೋದ್ ಶೆಟ್ಟಿ ಅವರು, ನಾನು ಆಗಲೇ ಅವರನ್ನು ಮೆನ್ಷನ್ ಮಾಡಿದೆ, ವಿನೋದ್ ಶೆಟ್ಟಿ ಅವರು ತಾವುಗಳು ಕೂಡ ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕು ಅಂತ ತಮ್ಮನ್ನ ಕೇಳಿಕೊಳ್ತಾ ಇದ್ದಾರೆ. ರಾಕೇಶ್ ರೈ ಅವರು ಇದ್ದೀರಿ, ತಮ್ಮನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಎದುರುಭಾಗಕ್ಕೆ ಎದುರುಕೊಳ್ತಾ ಇದ್ದಾರೆ. ರವಿ ಪ್ರಕಾಶ್ ವಿಟ್ಲ ತಾವುಗಳು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಗಿರೀಶ್ ಭಟ್ ತಾವುಗಳು ಕೂಡ ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಹಾಗೆ ಮಾಧ್ಯಮ ರಂಗದ ಮಿತ್ರರಿದ್ದೀರಿ, ದೃಶ್ಯ ಮಾಧ್ಯಮದವರಿದ್ದೀರಿ, ತಮ್ಮನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಎದುರುಗೊಳ್ತಾ ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೆಯುವುದಕ್ಕೆ ಆ ಕಣ್ಣಿಗೆ ಕಾಣದಂತಹ ಭಗವಂತನನ್ನ ಜ್ಯೋತಿ ಸ್ವರೂಪಿಯಾಗಿ ಆಗಮಿಸುವುದು ಪ್ರಾರ್ಥಿಸುವುದು ನಮ್ಮೆಲ್ಲರ ಬಾಡಿಕೆ. ಅದರಂತೆ ಜ್ಯೋತಿಯನ್ನ ಬೆಳಗುವ ಮೂಲಕ ಈ ಕಾರ್ಯಕ್ರಮವನ್ನ ಶುಭಾರಂಭಗೊಳಿಸಬೇಕು ಅಂತ ಗಣ್ಯರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಆದರೆ ಈ ಒಂದು ಕಾರ್ಯಕ್ರಮದಲ್ಲಿ ಹಿರಿಯರಿದ್ದೀರಿ, ರಾಜೀವ್ ಶೆಟ್ಟಿ ಅವರು ತಾವು ಆಗಮಿಸಿ ದೀಪವನ್ನ ಬೆಳಗುವ ಮೂಲಕ ಈ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನ ನೀಡಬೇಕು ಅಂತ ಕೇಳಿಕೊಳ್ತೇನೆ. ಸಿನಿಮಾದ ನಟ ಅರ್ಜುನ್ ದೇವ್ ಅವರು ಕೂಡ ಆಗಮಿಸುವವರಿದ್ದಾರೆ, ಅವರನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಎದುರುಗೊಳ್ತಾ ಇದೀಗ ನಾವೆಲ್ಲರೂ ಅಪರಾಧಿ ನಾನಲ್ಲ ಅನ್ನುವಂತಹ ಸಿನಿಮಾದ ಬಗ್ಗೆ ತಿಳ್ಕೊಳ್ಳುವಂತಹ ಕುತೂಹಲದಲ್ಲಿದ್ದೇವೆ. ಅದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಅಜಿತ್ ಚೌಟ ಅವರ ಮಗಳು ಆರ್ಯ ಚೌಟ ಅವರಿದ್ದಾರೆ. ಅವರು ಸಿನಿಮಾದ ಬಗ್ಗೆ ನಮ್ಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಹಲೋ, ನಾನು ಮೂವಿ ನಾವು ನೋಡಿದ್ವಿ ಒಂದು 2 months ಹಿಂದೆ. ತುಂಬ ಒಳ್ಳೆ ಮಾಡಿದ್ದಾರೆ ಪ್ರಶಾಂತ್ ಸರ್. ಅವರ ಡೆಡಿಕೇಶನ್ ಮತ್ತು ಅವರ ಟೀಮ್ ವರ್ಕ್, ಅವರ ಕಾಸ್ಟ್ ಮತ್ತು ಕ್ರೂ ಎಲ್ಲ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಮೂವಿ ಎಲ್ಲ ನೋಡಿ ಸಪೋರ್ಟ್ ಮಾಡಿ, ಮತ್ತು ಇಂಥ ರೈಸಿಂಗ್ ಟ್ಯಾಲೆಂಟ್ಸ್ಗೆ ನಾವು ಸಪೋರ್ಟ್ ಮಾಡಿದರೆ ಅವರು ಸಹ ನಮಗೆ ಹೆಮ್ಮೆ ಅಲ್ಲ ಎಲ್ಲರಿಗೆ. ಅದಕ್ಕೆ ಬಲೆ ಮಾತಿರಲ್ಲ ತೂಲೆ ಪಿಕ್ಚರ್. ಎಲ್ಲರನ್ನ ವೆಲ್ಕಮ್ ಮಾಡಿದ್ದಾರೆ. ಸಿನಿಮಾ ನೋಡಿ ಕೊನೆಯದಾಗಿ ಕೇಳೋದಿಷ್ಟ ಸಿನಿಮಾವನ್ನ ಗೆಲ್ಲಿಸಿ ಅಂತ. ಹಾಗೆ ನಮ್ಮ ಸುಂದರ್ ರೈ ಮಂದಾರ ಅವರಿಗೆ ಸಿನಿಮಾದ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ.
ಸುಮಾರು ವರ್ಷದಿಂಚಿ ಬೇತೆ ಬೇತೆ ಸಿನಿಮಾ ಧಾರಾವಾಹಿಗೆ ಸಹ ನಿರ್ದೇಶಕಿಯಾದ ಸಹಾಯಕ ನಿರ್ದೇಶಕಿಯಾದ ಬೇಲೆ ಬಂದದ್ದು ಇನ್ನೊಂದು ಸ್ವಂತ ಒಂದು ಸಾಮರ್ಥ್ಯದ ಅಪರಾಧಿ ನಾನಲ್ಲ ಪಂಪಿನ ಪಿಕ್ಚರ್ನ ನಿರ್ದೇಶನ ಮಾಡ್ತೇವೆ. ತುಳುನಾಡದ ಕನ್ನಡ ಸಿನಿಮಾ ಕ್ಷೇತ್ರದ ಮಲಮಲ್ಲ ಕಲಾವಿದರಿಗೆ ಮಾತಾ ಅಭಿನಯ ಮಾಡ್ತಾರೆ. ಈ ಸಿನಿಮಾನ ತೂದು ನಿಗಲು ಮಾತಿರಲಿಕ್ಕೆ ಪ್ರಚಾರ ಕೊರಿಯರ್ ನನ್ನ ಮಕ್ಕಳ ಜಾತಿ ಸಿನಿಮಾಲು ನೋಡ್ತಾರೆ ಉಮೇದು ಬರ್ಕೊಂಡು ಮಾಧ್ಯಮ ಮಿತ್ರರಿಗೆ ಪತ್ರಿಕಾ ಮಾಧ್ಯಮದ ಬಂದರು ಮಾತಿರಲ್ಲ ಈ ಸಿನಿಮಾದ ಯಶಸ್ಸಿಗೂ ಕೂಡ ಅದು ಎಂಟು ಒಟ್ಟಿಗೂ ಕೈ ಜೋಡಿಸಿ ಅವರದ್ದು ಪಣದು ಸಿನಿಮಾ ತಂಡದ ಪರವಾದ ಸಿನಿಮಾದ ನಿರ್ಮಾಪಕರನ್ನ ಪರವಾದ ವಿನಂತಿ ಮಾಡ್ತಾನೆ ಸೊಳ್ಳೆ. ಹಾಗೆ ಸಿನಿಮಾದ ಬಗ್ಗೆ ಹೆಸರೇ ತುಂಬ ಕುತೂಹಲವನ್ನು ಸೃಷ್ಟಿಸಿರುವಂಥದ್ದು. ಅಪರಾಧಿ ನಾನಲ್ಲ, ಯಾವ ಅಪರಾಧಿ ಕೂಡ ನಾನು ಅಪರಾಧಿ ಅಂತ ಹೇಳ್ಕೊಳ್ಳೋದೇ ಇಲ್ಲ. ಸಿನಿಮಾ ಕೂಡ ಹಾಗೆ ಸಾಕ್ತಾ ಹೋಗುತ್ತೆ. ಯಾಕಂದರೆ ಕೊನೆವರೆಗೂ ನಿರಪರಾಧಿ ಒಬ್ಬನಿಗೆ ಶಿಕ್ಷೆಯಾಗಬಾರದು ಅನ್ನುವಂಥ ಕಾರಣಕ್ಕಾಗಿ ಬಹಳ ಒಂದು ಪೈಪೋಟಿಯನ್ನು ನಡೆಸಿ ಅಪರಾಧಿ ಆಗೋದನ್ನು ತಪ್ಪಿಸುವಂಥ ಸಿನಿಮಾ ಕ್ರೈಮ್ ಥ್ರಿಲ್ಲರ್ ಈ ಚಿತ್ರ. ಇದು ಎಲ್ಲ ಪ್ರೇಕ್ಷಕರ ಮನಸ್ಸು ಗೆಲ್ಲುತ್ತೆ ಅನ್ನೋದು ಖಂಡಿತವಾದ ಮಾತು. ಹಾಗೆ ದಿವಾಕರ್ ದಾಸ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಕೂಡ ಚಿತ್ರದ ಬಗ್ಗೆ ನಮಗೆ ತಿಳಿಸ್ಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಪುತ್ತೂರು ಮಹಾಲಿಂಗೇಶ್ವರನ ಆಶೀರ್ವಾದದೊಂದಿಗೆ ಅಪರಾಧಿ ನಾನಲ್ಲ ಈ ಒಂದು ಚಿತ್ರ SLV ಕಲರ್ಸ್ ಬ್ಯಾನರ್ ನಡಿಯಲ್ಲಿ ನಿರ್ಮಾಣಗೊಂಡಿದೆ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಯಶವಂತ್ ಶೆಟ್ಟಿ ಯುವಕ ಮತ್ತು ಒಳ್ಳೆ ಡೆಡಿಕೇಶನ್ ಇರುವಂಥ ಒಂದು ಡೈರೆಕ್ಟರ್ ಅವರು, ತುಂಬ ಹಾರ್ಡ್ ವರ್ಕರು. ಆದ್ದರಿಂದ ತುಂಬ ಶ್ರಮಪಟ್ಟು ಸುಮಾರು 1.5 ವರ್ಷದಿಂದ ಇದನ್ನು ಅವ್ರು ರೆಡಿ ಮಾಡಿದ್ದಾರೆ. ಈ ಚಿತ್ರಕ್ಕೆ ಇಡೀ ಕರ್ನಾಟಕ ತಂಡದ ಆಶೀರ್ವಾದ ಬೇಕು, ಇಲ್ಲಿಯ ಪುತ್ತೂರು ಜನತೆ ಆಶೀರ್ವಾದ ಬೇಕು. ಯಾಕೆಂತ ಹೇಳಿದ್ರೆ ಮಂಗಳೂರಿನ ಯುವಕರು ಇವಾಗಷ್ಟೇ ಸುಮಾರು ಜನ ಯಶ್ ಶೆಟ್ಟಿ ಇರ್ಬೋದು, ಸುಮಾರು ಜನ ಡೈರೆಕ್ಟರ್ಗಳು ಯಶಸ್ಸು ಕಂಡಿದ್ದಾರೆ. ಹಾಗೆ ಯಶವಂತ್ ಶೆಟ್ಟಿ ಕೂಡ ಈ ಒಂದು ಫಿಲಮಲ್ಲಿ ಈ ಒಂದು ಪಿಕ್ಚರ್ ಕನ್ನಡ ಜನತೆ ಎಲ್ಲ ನೋಡಿ ಅವರಿಗೆ ಆಶೀರ್ವಾದವನ್ನು ಮಾಡಿ ಈ ಫಿಲಮನ್ನು ಯಶಸ್ವಿ ಮಾಡಿಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತಿದ್ದೀನಿ. ಒಳ್ಳೆಯದು. ಹತ್ತೂರು ಕೂಡ ಮೆಚ್ಚುವಂತಹ ಸಿನಿಮಾ ಇದಾಗಲಿ ಅಂತ ಕೇಳಿಕೊಳ್ತಾ ಇದ್ವಿ. ಹಾಗೆ ನಮ್ಮ ತುಳು ಕಲಾವಿದರು ದೊಡ್ಡ ಮಟ್ಟದಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸುದ್ದಿ ಮಾಡ್ತಾ ಇದ್ದಾರೆ. ಜಗತ್ತಿನ ಎಲ್ಲ ಸಿನಿಮಾದವರು ಕೂಡ ನಮ್ಮತ್ತ ಕಣ್ಣರಳಿಸಿ ನೋಡುವ ಹಾಗೆ ಮಾಡಿದ್ದಾರೆ. ಹಾಗಾಗಿ ಮತ್ತೊಂದು ಭರವಸೆಯ ಚಿತ್ರ, ಎಲ್ಲರೂ ನೋಡುವಂತಹ ಚಿತ್ರ ಈ ಅಪರಾಧಿ ನಾನಲ್ಲ ಅನ್ನೋದು ಮೂಡಿ ಬರ್ತಾ ಇದೆ. ಕಾರ್ಯಕ್ರಮ ಇನ್ನೇನು ತಡವಾಗಿದೆ, ಈಗಾಗಲೇ ಪ್ರೀಮಿಯರ್ ಶೋ ನೋಡುವಂತಹ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿದೆ. ಹಾಗಾಗಿ ಒಂದೇ ಮಾತಿನಲ್ಲಿ ಸೇರಿರುವಂತಹ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಪ್ರೀಮಿಯರ್ ಶೋ ಅನ್ನು ನೋಡೋಣ. ಆಮೇಲೆ ನಿಮ್ಮ ರಿವ್ಯೂಗೋಸ್ಕರ ನಾವು ಕಾಯ್ತಾ ಇರ್ತೀವಿ. ನಿಮ್ಮ ಒಳ್ಳೆಯ ರಿವ್ಯೂ ಚಿತ್ರವೊಂದನ್ನು ಗೆಲ್ಲಿಸೋದಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತೀವಿ. ಪ್ರತಿಯೊಬ್ಬರು ಕೂಡ ಬಾಯಿಂದ ಬಾಯಿಗೆ ಪ್ರಚಾರವನ್ನು ಮಾಡಿ ನಂಬಿಕೆಯ ಆಧಾರದ ಮೇಲೆ ಸಿನಿಮಾವನ್ನು ನೋಡುವ ಹಾಗಾಗಲಿ, ಕಲಾವಿದರನ್ನ ಬೆಳೆಸುವಂತಹ ಆಶೀರ್ವದಿಸುವಂತಹ ಪುತ್ತೂರಿನ ದೊಡ್ಡ ಮನಸ್ಸಿಗರು ನಾವಾಗೋಣ ಅಂತ ತಮ್ಮೆಲ್ಲರಲ್ಲಿ ಕೇಳಿಕೊಳ್ತಾ ಕಾರ್ಯಕ್ರಮಕ್ಕೆ ಸೇರಿರುವಂತಹ ತಮಗೆಲ್ಲರಿಗೂ ಮತ್ತೊಮ್ಮೆ ಸಿನಿಮಾ ತಂಡದ ಪರವಾಗಿ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ. ನಂಬರ್ 2 ಇದರಲ್ಲಿ ಸಿನಿಮಾ ಪ್ರೀಮಿಯರ್ ಶೋ ನೋಡೋದಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ದಯವಿಟ್ಟು ಸೇರಿರುವಂತಹ ಎಲ್ಲರನ್ನ ಮತ್ತೊಮ್ಮೆ ಅತ್ಯಂತ ಗೌರವದಿಂದ, ಈಗ ಕೆಲವರು ಬಂದು ಸೇರ್ಕೊಂಡಿದ್ದಾರೆ, ನಿಮ್ಮ ಆಗಮನವನ್ನು ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಗೌರವಿಸ್ತಾ ಪ್ರೀಮಿಯರ್ ಶೋ ನೋಡಿ ರಿವ್ಯೂವನ್ನ ಕೊಡಿ ಅಂತ ತಮ್ಮೆಲ್ಲರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.